ಸುಂದರ ಗಿರಿಧಾಮ ವಾಲ್ಪಾರೆಗೆ ಪ್ರವಾಸಕ್ಕೆ ಹೋಗಿದ್ದ ತಂಡದ ಪಾಲಿಗೆ ಅದೇ ಕೊನೆಯ ಪ್ರವಾಸವಾಗುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ತಮಿಳುನಾಡಿನ ವಾಲ್ಪಾರೆ ಪೊಳ್ಳಾಚಿ ಘಾಟ್ ರಸ್ತೆಯಲ್ಲಿ ಶುಕ್ರವಾರ ಸಂಜೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಕೇರಳ ಮೂಲದ 9 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಮೃತಪಟ್ಟವರಲ್ಲಿ 5 ಸರ್ಕಾರಿ ಶಾಲೆಯ ಶಿಕ್ಷಕಿಯರು ಮತ್ತು ಒಬ್ಬ 12 ವರ್ಷದ ಬಾಲಕ ಕೂಡ ಸೇರಿದ್ದಾನೆ. ಪ್ರಪಾತಕ್ಕೆ ಉರುಳಿದ ವ್ಯಾನ್ ಅಕ್ಷರಶಃ ನಜ್ಜುಗುಜ್ಜಾಗಿದೆ. ಅಸಲಿಗೆ ಆ ಕಡಿದಾದ ತಿರುವಿನಲ್ಲಿ ನಡೆದಿದ್ದೇನು? ಬನ್ನಿ, ಈ ಕರುಳು ಹಿಂಡುವ ವರದಿ ನೋಡೋಣ. ಕೇರಳದ ಪೆರಿಂಥಲ್ಮಣದ 13 ಸದಸ್ಯರ ತಂಡ ವಾಲ್ಪಾರೈ ಪ್ರವಾಸ ಮುಗಿಸಿ ಸಂತೋಷವಾಗಿ ವಾಪಸ್ಸಾಗುತ್ತಿತ್ತು. ಸಂಜೆ ಸುಮಾರು 5 ಗಂಟೆಯ ಸಮಯ. ವ್ಯಾನ್ 13ನೇ ಹೇರ್ಪಿನ್ ಬೆಂಡ್ ಬಳಿ ಬರುತ್ತಿದ್ದಂತೆ ಚಾಲಕನ ನಿಯಂತ್ರಣ ತಪ್ಪಿದೆ. ಅತಿ ವೇಗವೋ ಅಥವಾ ಬ್ರೇಕ್ ಫೇಲ್ ಆಗಿದೆಯೋ ಎಂಬುದು ಇನ್ನೂ ತಿಳಿದುಬಂದಿಲ್ಲ. ಆದರೆ ಆ ಕಡಿದಾದ ರಸ್ತೆಯಿಂದ ವ್ಯಾನ್ ನೇರವಾಗಿ ಪ್ರಪಾತಕ್ಕೆ ಉರುಳಿದೆ. 13ನೇ ತಿರುವಿನಿಂದ ಬಿದ್ದ ವಾಹನ 9ನೇ ಹೇರ್ಪಿನ್ ಬೆಂಡ್ ವರೆಗೆ ಉರುಳುತ್ತಾ ಹೋಗಿದೆ ಅಂದ್ರೆ ಅದರ ಭೀಕರತೆ ಎಷ್ಟಿರಬಹುದು ಅಂತ ನೀವೇ ಊಹಿಸಿ. ಈ ದುರಂತದಲ್ಲಿ ಅಜಿತಾ, ರಮ್ಲಾ, ಸುಹ್ರಾ, ಆಶಾ ಸೇರಿದಂತೆ ಒಟ್ಟು 9 ಮಂದಿ ಬಲಿಯಾಗಿದ್ದಾರೆ. ಮೃತರೆಲ್ಲರೂ ಮಲಪುರಂನ ಪಾಂಗು ಸರ್ಕಾರಿ ಶಾಲೆಯ ಶಿಕ್ಷಕಿಯರು ಮತ್ತು ಅವರ ಸಂಬಂಧಿಕರು. ಅಪಘಾತದ ಶಬ್ದ ಕೇಳಿ ಧಾವಿಸಿದ ಸ್ಥಳೀಯರು ಮತ್ತು ಕಡಂಪರೆ ಪೊಲೀಸರು ದಟ್ಟ ಅರಣ್ಯದ ನಡುವೆ ಹರಸಾಹಸಪಟ್ಟು ಗಾಯಾಳುಗಾಲ್ನ ಹೊರತೆಗೆದಿದ್ದಾರೆ. ಪ್ರಸ್ತುತ 4ರ ಸ್ಥಿತಿ ಗಂಭೀರವಾಗಿದ್ದು ಕೊಯಮತ್ತೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಘಟನೆಗೆ ತೀವ್ರ ದುಃಖ ವ್ಯಕ್ತಪಡಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಘಾಟ್ ರಸ್ತೆಗಳಲ್ಲಿ ಚಾಲನೆ ಮಾಡುವಾಗ ಅಲ್ಪ ಜಾಗರೂಕತೆ ತಪ್ಪಿದ್ರೂ ಇಂತಹ ದೊಡ್ಡ ಅನಾಹುತಗಳು ಸಂಭವಿಸುತ್ತವೆ. ಪ್ರಮುಖ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.